ರಾಜ್ಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವಸಂತ ಕವಿತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇದು ಪ್ರತಿಭಟನೆ ಜನ ಮಾಡೋದೇ ಇಲ್ಲ, ಏನೋ ದೊಡ್ಡ ಮಟ್ಟದಲ್ಲಿ ಏನು ತೊಂದರೆ ಆಗಿಲ್ಲ ಅಂತ ಬಿಜೆಪಿ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ರು. ಬಿಜೆಪಿಯ ನಾಯಕರುಗಳು ಏನ್ ಹೇಳ್ತೀರಿ ಮೇಡಮ್? ಪ್ರತಿಭಟನೆ ಏನಕ್ಕೆ ಮಾಡ್ಬೇಕಾಗಿತ್ತು? ಈಗ ಅವರು ಆಗ್ಲಿಲ್ಲ ಅನ್ನೋದಕ್ಕಿಂತ ಬೆಳೆ ಏರಿಕೆ ಜಾಸ್ತಿ ಆಗಿದ್ಯಾ ಇಲ್ವಾ? ನಮಗ್ ಕಾಣಿಸುತ್ತಾ ಕಾಣಲ್ವಾ? ನಮ್ಗೆ ನ್ಯೂಸ್ ಪೇಪರ್ ಅಲ್ಲಿ ಏನ್ ತೋರಿಸ್ತಾರೆ ಅದು ಸತ್ಯ ಅಂತ ನಾವು ನಂಬ್ತೀವ ಇಲ್ಲ? ಈಗ ಮಾಧ್ಯಮದಲ್ಲಿ ಡಿಸ್ಕಷನ್ ತಂದಿದ್ರ ಬೆಳೆ ಏರಿಕೆ ಆಗಿದೆ ಅಂತಾನು ಬಂದ ಮೇಲೂ ಇನ್ನೂ ಆಗಿಲ್ಲ ಅನ್ನಕ್ಕೆ ಅವ್ರು ಯಾರು ನಾನ್ ಯಾರು? ಯಾಸ್ ಇಸ್ ಅ ರಿಸರ್ಚ್. ನಾವೇನೋ ಒಂದು ಹೇಳೋದಲ್ಲ, ಒಂದ್ ಪಕ್ಷದಲ್ಲಿ ಇದೀವಿ ಅಂತ ಹೇಳೋದಲ್ಲ. ಬೆಳೆ ಏರಿಕೆ ಆಗಿದೆ ಅಂತ ಗೊತ್ತಿದ್ದು ಆಗಿಲ್ಲ ಅನ್ನೋರ್ನ ನಾವೇನಂತ ಪ್ರಶ್ನೆ ಕೇಳಕ್ಕಾಗುತ್ತೆ? ಜನ ಬೀದಿಗೆ ಬರ್ತಾ ಇಲ್ಲ, ಬೀದಿಗೆ ಬರ್ತಿಲ್ಲ. ಸರಿ ಅಲ್ಲ, ಬೆಳೆ ಏರಿಕೆ ಆಗಿರೋದು ಕಾಂಗ್ರೆಸ್ ಪಾರ್ಟಿಗ, ಬಿಜೆಪಿ ಪಾರ್ಟಿಗ, ಜೆಡಿಎಸ್ ಪಾರ್ಟಿಗ, ಇಲ್ಲ ನ್ಯೂಸ್ ಅವ್ರಗ, ಪ್ರೆಸ್ ಅವ್ರಗ, ಇಲ್ಲ ಹಾಸ್ಪಿಟಲ್ ಡಾಕ್ಟರ್ಸ್, ಯಾರಿಗ್ ಬೆಳೆ ಏರಿಕೆ ಆಗಿದೆ? ಸಾಮಾನ್ಯ ಜನರಿಗೆ, ಪ್ರತಿಯೊಬ್ಬರಿಗೂ ಬೆಳೆ ಏರಿಕೆ ಆಗಿದೆ. ಅಲ್ಲಿ ಕೂತ್ಕೊಂಡು ಬಿಜೆಪಿ ಅವರು ಬೀದಿಗೆ ಬರ್ತಿಲ್ಲ ಅನ್ನೋದು ನಿಮಗಾಗ್ಲಿಲ್ವಾ? ನಿಮ್ ಮನೇಲಾಗ್ಲಿಲ್ವಾ? ಅಂದ್ರೆ ಬಿಜೆಪಿಯಲ್ಲಿ ಯಾರ್ಯಾರು ಇದಾರೆ ಬಿಜೆಪಿ ಅಂತ ಬೋರ್ಡ್ ಹಾಕಿದಾರೆ ಅವ್ರಿಗೆಲ್ಲ ಬೆಳೆ ಏರಿಕೆ ಆದ್ರೇನು ಏನು ತಾಪತ್ರ ಇಲ್ಲ ಅಂದ್ಮೇಲೆ ಅಂತವ್ರಿಗೆ ಅದೇ ಬೆಲೆ ಕೊಡಿ. ಇನ್ನು ಬಡ ಜನರಿದಾರಲ್ಲ ಅವ್ರಿಗೆ ಅದನ್ನ ತಗೊಳಕ್ ಆಗ್ತಿಲ್ವಲ್ಲ, ಅವ್ರಿಗೆ ಕೊಡಲ್ಲೂ ಬರಕ್ ಆಗ್ತಿಲ್ಲ, ತಗೊಳಕ್ಕೂ ಆಗ್ತಿಲ್ಲ ಪ್ರೈಸ್ ನ, ಅಂತವ್ರಿಗೆ ಕಡಿಮೆ ಮಾಡಿ ಅನ್ನೋದನ್ನ ನಾವ್ ಕೇಳ್ಕೊತೀವಿ. ಈಗ ಸಾಮಾನ್ಯ ಬಡವರು ಮಾತ್ರ ಅಲ್ಲ ಮೇಡಮ್, ಇವನ್ ಮಧ್ಯಮ ವರ್ಗದ ಜನಕ್ಕೆ ಕೂಡ ಈಗ ಯಾಕಂತ ಹೇಳಿದ್ರೆ ಅಡುಗೆ ಅನಿಲ ಮನೆಗೆ ಇವತ್ತು ಬಂದು ತಲುಪುವ ಹೊತ್ತಿಗೆ 14 kg ಸಿಲಿಂಡರ್ 920 ರೂಪಾಯಿ, 900 ರೂಪಾಯಿ, 30 ರೂಪಾಯಿ. ಈಗ ನೀವ್ ಹೇಳಿದ್ರಲ್ಲ, ಸಾಮಾನ್ಯ ಜನರು ನೀವೇ ಮೀಡಿಯಾದಲ್ಲಿ ಇದ್ಕೊಂಡೇ ನೀವ್ ಹೇಳ್ತಿದ್ದೀರಾ. ನಿಮ್ಮ ಆಪೋಸಿಷನ್ ಅಲ್ಲಿ ಕೂತ್ಕೊಂಡವ್ರು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನಾವ್ ಅವ್ರಿಗೆ ಏನ್ ಹೇಳ್ಬೇಕು ಹೇಳಿ? ಮತ್ತೆ ನೀವು ಮೀಡಿಯಾದವ್ರು ಒಪ್ಕೊಂಡಿದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ದಿಸ್ ಇಸ್ ನಾಟ್ ಫಾರ್ ಮೀಡಿಯಾ ಆರ್ ಪೊಲೀಸ್. ನೆನ್ನೆ ಪ್ರೊಟೆಸ್ಟ್ ಮಾಡಿದಾಗ ಪೊಲೀಸ್ ಮಹಿಳೆಯರು ಸಹ ಹೇಳಿದ್ರೆ, ಮೇಡಮ್ ಇದು ನಮಗೂನು ಹೊರೆ ಹಾಕ್ತಿದೆ, ಬಟ್ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಸೊ ನಮ್ಗೆ ಹೇಳಕ್ ಆಗ್ತಿಲ್ಲ. So you have come out, so we are going to support you internally. ಇಷ್ಟು ಯಾಕೆ ಬೇಕು? ಪ್ರತಿಯೊಬ್ಬರಿಗೂ ಆಗ್ತದೆ. ಅದು ಡಾಕ್ಟರ್ ಆಗ್ಲಿ, ಪೊಲೀಸ್ ಆಗ್ಲಿ, ಈಗ ಅಟೆಂಡರ್ಸ್ ಆಗ್ಲಿ, ಸೆಕ್ಯೂರಿಟಿ ಮ್ಯಾನ್, ಈ MLAs ಎಲ್ಲ ಇದಾರೆ, ಅವ್ರು ಸೆಕ್ಯೂರಿಟಿ ಅವ್ರಿಗೆಲ್ಲ ಆಗ್ತಿಲ್ವಾ? ಬಟ್ ಅವ್ರ MLA ಕಡೆ ಇದಾರೆ ಅಂತ ಹೇಳಿ ಅವ್ರಿಗೆ ಹೊರಗಡೆ ಬರಕ್ ಆಗ್ತಿಲ್ಲ. ಇಂತ ಒಂದು ಸಿಸ್ಟಮ್ ಬೇಕಾ? ಓಪನ್ ಆಗಿ ನನಗೆ ಆಗ್ತಿದೆ ಅಂತ ಹೇಳ್ಬೇರೆ ಅಂತ ಸಿಸ್ಟಮ್ ನಮ್ ಭಾರತ ದೇಶದಲ್ಲಿ ಆಗಿದ್ಯಾ? ದಿಸ್ ಇಸ್ ವೆರಿ ಸ್ಯಾಡ್ ಸ್ಟೇಟ್. ಪ್ರತಿಯೊಬ್ರಿಗೆ ಇವತ್ತು ನನ್ಗೆ ಆಗ್ಲಿಲ್ಲಪ್ಪ, ಇದು ಕಟ್ಟಕ್ ಆಗ್ತಿಲ್ಲ ನಂಗೆ. ಈಗ ಬಡವ್ರು ಬರ್ತಾರೆ, ಇದು MLA ಮಿನಿಸ್ಟರ್ ಹತ್ರ ಹೋಗ್ತಾರೆ, ಸರ್ ನಂಗೆ ಕಟ್ಟಕ್ ಆಗ್ತಿಲ್ಲ, ನಮ್ಮ ಮಕ್ಕಳು ಓದ್ಬೇಕು, ಏನಾದ್ರು ಮಾಡ್ಕೊಡಿ ಅಂತ ಕೇಳ್ಕೊತ. ಅದನ್ನ ಯಾರು ಮಾಡ್ಬೇಕು? ಹಂಗೆ ಬೆಳೆ ಏರಿಕೆ ಆದಾಗ ಬೆಳೆ ಏರಿಕೆ ಯಾರಿಗೆ ಜಾಸ್ತಿ ಅನ್ನಿಸ್ತಾ ಅವ್ರು ಕೇಳ್ತಾ ಇದಾರೆ. ಸೊ ಇಟ್ಸ್ ಯೋರ್ ಡ್ಯೂಟಿ ಟು ಡೂ ಇಟ್ ಫಾರ್ ದೆಮ್. ಇಲ್ಲ ಅಂದ್ರೆ ಯಾರ್ಯಾರು ಕೇಳ್ತಿದಾರೆ ಅವ್ರು ಕಡಿಮೆ ಮಾಡಿ, ಮಾಡ್ಬೇಡಿ. ಮೇ ಬಿ ದೇ ಹ್ಯಾವ್ ಟು ಡೋಂಟ್ ಡು ಇಟ್. ಈಗ ಪೆಟ್ರೋಲ್ ಡೀಸೆಲ್ ಕೂಡ ಹಂಗೇನೆ ಮಾಡೋದಾ ಹಾಗಿದ್ರೆ? ನೋಡಿ, ಪೆಟ್ರೋಲ್ ಡೀಸೆಲ್ ನಾನು ಮತ್ತೆ ಹೇಳ್ತೀನಿ, ಇದಕ್ಕೂ 2014 ಅಲ್ಲೂ ಏರಿಕೆ ಆಗಿತ್ತು. ಐ ಆಮ್ ನಾಟ್ ಟೇಕಿಂಗ್ ಅಬೌಟ್ ಅ ಪಾರ್ಟಿ ಇಶ್ಯೂ. ಜನರಲಿ ನಾವು ಜನರಿಗೋಸ್ಕರ ಕೆಲಸ ಮಾಡ್ತಿದ್ವಿ. 2014 ಅಲ್ಲೂ ಬೆಲೆ ಏರಿಕೆ ಆಗಿತ್ತು, ಬಟ್ ಅವಾಗ ಕ್ರೂಡ್ ಆಯಿಲ್ ಜಾಸ್ತಿ ಆಗಿತ್ತು. ಬೇಕಾದ್ರೆ ನೀವು ಮ್ಯಾಪ್ ಅಲ್ಲಿ ನೋಡ್ಕೊಳ್ಳಿ. ಈಗ ಕ್ರೂಡ್ ಆಯಿಲ್ ಕಡಿಮೆ ಆಗಿದೆ. ಕಡಿಮೆ ಆದಾಗ್ಲೂ ಹೊಣೆ ಹಾಕೋದು ಜನರ ಮೇಲೆ ಇಟ್ಸ್ ನಾಟ್ ರೈಟ್. ಫಸ್ಟ್ ಆಫ್ ಆಲ್ ನಾವು ಕೆಲಸ ಕೊಡಕ್ ಆಗ್ತಾ ಇಲ್ಲ ಜನರಿಗೆ. ನಾನು ಇದು ಬಿಜೆಪಿ ಸರ್ಕಾರ ಇದೆ ಅಂತ ಹೇಳ್ತಿಲ್ಲ, ಯಾವ್ದೇ ಒಂದು ಸರ್ಕಾರ ಆಗ್ಲಿ, ಕೆಲಸ ಕೂಲಿಯವರಿಗೂ ಕೆಲಸ ಇಲ್ಲ, ವ್ಯಾಪಾರಸ್ಥರಿಗೂ ವ್ಯಾಪಾರವಿಲ್ಲ. ನಮ್ಗೆ ಕಣ್ ಕಾಣಿಸ್ತಾ ಇಲ್ವಾ? ಅಂದ್ರೆ ಏನು ನಿಮ್ ಮುಂದೆ ಕೂತಿದಾರ ಕಿವಿ ಕೇಳ್ಸಲ್ವಾ? ಕಣ್ ಕಾಣಲ್ವಾ? ಸಿಂಪಲ್ ಆಗಿದೆ. ತಪ್ಪು ಆದ್ರೆ ಏನು ಹೇಳಿ ನಿಮ್ CM ಅವ್ರಿಗೆ, ಸರಿ ನೀವ್ ಮಾಡ್ತಿರೋ ತಪ್ಪು, ಇದು ಬೆಳೆ ಏರಿಕೆ ಮಾಡಬಾರ್ದು, ಅವ್ರ ಸಾಮಾನ್ಯ ಜನರಿಗೆ ಕಷ್ಟ ಆಗ್ತದೆ, ಬೇರೆ ಏನಾದ್ರೂ ಉಪಯೋಗ ನೋಡಿ. Search for any other place. Why you are not able to tell? Yes. If it is in my Congress, definitely I will tell. Please look into the matter ಅಂತ ನನ್ಗೆ ಹೇಳೋ ಹಕ್ಕಿದೆ, ಧೈರ್ಯ ಇದೆ. ಅಲ್ಲಿ ಕೂತಿರೋರು ಕೇಳಕ್ಕಾಗತ್ತ ಅವ್ರಿಗೆ? ನೀವೇ ಹೇಳಿದಾರೆ ಬೆಳೆ ಏರಿಕೆ ಜಾಸ್ತಿ ಆಗಿದೆ ಅಂತ, ನಿಮ್ ಮುಂದೆನೆ ಬಿಜೆಪಿ ಅವ್ರು ಕೂತಿದ್ದಾರೆ, ಅವ್ರು ಕೇಳಕ್ಕಾಗತ್ತ? ಅವ್ರ CM ನ ಕೇಳಿ ಹೇಳಿ. ನಾವ್ ಈಗ್ಲೇ ನಮ್ CM ನ ಬೇಕಾದ್ರೆ ex-CM ನ ಕನೆಕ್ಟ್ ಮಾಡಿ ಹೇಳಿಸ್ತೀನಿ, ಹೌದು ನೆಕ್ಸ್ಟ್ ಟೈಮ್ ನಾವ್ ಈ ತರ ಮಾಡಲ್ಲ ಅಂತಾನೆ ಹೇಳಿಸ್ತೀನಿ. ಅದು ಅವ್ರ CM ಕಡೆ ಹೇಳ್ಸಕ್ಕಾಗತ್ತಾ? ಕಾರ್ಯಕರ್ತರು ಒಂದ್ ಪಾರ್ಟಿ ಕೆಲಸ ಮಾಡಿದ್ರೆ ಆ ಪಾರ್ಟಿ ಸಿದ್ಧಾಂತ ಅವ್ರ ಪಾಲಿಸಿ ಮೇಕಿಂಗ್ ಮೇಲೆ, ಸೊ ಅಲ್ಲಿ ಏನಾದ್ರೂ ಆದ್ರೇನು ವಿ ಹ್ಯಾವ್ ದ ರೈಟ್ ಟು ಆಸ್ಕ್ ಆರ್ MLAs. ಈಗ ಮೇಡಮ್ ನಿನ್ನೆ ಎಲ್ಲ ಮೊನ್ನೆ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ವಿಚಾರ ಪ್ರಸ್ತಾಪ ಆಗಿತ್ತಂತೆ, ಸ್ಟೇಟ್ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಮಾಡುವ ಅಂತ.
ಆದ್ರೆ ಸಿಎಂ ಬಜೆಟ್ ಅಲ್ಲೂ ಈಗ ಡೆಲ್ಲಿಯಲ್ಲಿ ತಗೊಳ್ಳಿ ಎಷ್ಟು ಕಡಿಮೆ ಆಗಿದೆ, 25 ರೂಪಾಯಿ ಕಡಿಮೆ ಆಗಿದೆ ಕಂಪೇರ್ ಟು ಎವ್ರಿವೇರ್. ಅದು ಪೆಟ್ರೋಲ್ ಆದ್ರೂ ತಗೊಳ್ಳಿ, ಡೀಸೆಲ್ ಆದ್ರೂ ತಗೊಳ್ಳಿ, ಗ್ಯಾಸ್ ಆದ್ರೂ ತಗೊಳ್ಳಿ. We have to learn. He is not a Congress or a BJP or some other. He is some other party, but we need to learn from him. There is something ಅವರೆಲ್ಲೋ ಮಾಡಿದ್ದನ್ನ ಸರಿಯಾಗಿ ಮಾಡ್ತಿದ್ದಾರೆ. So let us learn what is wrong. ನಾವು ಕಣ್ಣು ಮುಚ್ಕೊಂಡು ಕೆಲಸ ಜನರಿಗೋಸ್ಕರ ಮಾಡ್ತೀನಿ ಅನ್ನೋದು ತಪ್ಪು. ವಿ ಶುಡ್ ನಾಟ್, ಯಾಕಂದ್ರೆ ನಾವು ಎಜುಕೇಟೆಡ್ ಆಗಿ ಸಾಮಾನ್ಯ ಜನರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ಕೆಲಸ ಮಾಡಿದಾಗ ನೂರಾರು ಜನನ ಕೇಳ್ಬಿಟ್ಟು ಮಾಡ್ಬೇಕು. ಈಗ ನೀವು ಒಬ್ರು ಪೊಲೀಸ್ ಅವ್ರನ್ನ ತಗೊಂಡ್ಬಿಡಿ ಸರ್, ಯಾರಾದ್ರೂ ವುಮೆನ್ ಪೊಲೀಸ್ ಅವ್ರನ್ನ ನೀವು ಲೈನ್ ಅಲ್ಲಿ ತಗೊಂಡ್ಬಿಟ್ಟು ಅವ್ರನ್ನ ಕೇಳಿ ನಿಮಗೆ ಕಷ್ಟ ಆಗ್ತಿದ್ಯಾ ಇಲ್ವಾ ಅಂತ, ಯು ಗೆಟ್ ಯುವರ್ ಆನ್ಸರ್. ಈ ತರ ಪ್ರತಿಯೊಂದು ಆ ಒಂದು ಜನರು ಯಾರು ಯೂಸ್ ಮಾಡ್ತಿದಾರಲ್ಲ ಅವ್ರನ್ನ ಕೇಳಿದ್ರೆ ಆಕ್ಚುಯಲ್ ಟ್ಯಾಕ್ಸಸ್ ಸಹ ಸಿಗುತ್ತೆ ನಮ್ಗೆ. ಈಗ ಬರೀ ಅವ್ರಂತಲ್ಲ, ನಾವು ಅದೇ ಕೆಲಸ ಮಾಡ್ಬೇಕು. ಅವ್ರು ಇವತ್ತು ಅವ್ರಿದ್ದಾರೆ ಪವರ್ ಅಲ್ಲಿ, ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಬಟ್ ನಾವು ಜನರನ್ನ ಕೇಳ್ಬಿಟ್ಟು ಅವ್ರಿಗೆ ಏನ್ ಅನುಕೂಲ ಆಗಂಗ್ ನಾವು ಮಾಡಬಹುದು ಅನ್ನೋದನ್ನ ವಿ ಶುಡ್ ಡು. ಅಂತ ಹೇಳ್ತೀನಿ. ಒಂದು ನಿಮಿಷ ಗ್ಯಾಸ್ ದರ ಏರಿಕೆ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳು, ಬಿಜೆಪಿಯ ಸಚಿವರುಗಳು, ಕೇಂದ್ರದ ಸಚಿವರುಗಳೆಲ್ಲ ಏನೋ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ತಳಮಟ್ಟದ ಬಿಜೆಪಿ ಕಾರ್ಯಕರ್ತರು ಸಮರ್ಥನೆ ಮಾಡ್ತಾ ಇಲ್ಲ ಮೇಡಮ್. ನೀವು ಅದ್ರಲ್ಲಿ ಉತ್ತರ ಕೊಡಿ. ಸಿಂಪಲ್, ಬಿಕಾಸ್ ಇಟ್ಸ್ ಅ 1 hour ಪ್ರೋಗ್ರಾಮ್. ಇದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ನಾನು ಹೇಳಿರುವಂತದ್ದು ಬಿಜೆಪಿ ನಾಯಕರುಗಳು ಏನೋ ಸಮರ್ಥನೆ ಮಾಡಿಕೊಳ್ತಾರೆ, ಆದ್ರೆ ಕಾರ್ಯಕರ್ತರುಗಳು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಗ್ಯಾಸ್ ದರ ಏರಿಕೆಯನ್ನು. ವಾಯ್ಸ್ ಬ್ರೇಕ್ ಆಗ್ತಿದೆ ಅನ್ಸುತ್ತೆ. ಬಟ್ ಇದು ನಾನು ಬಿಜೆಪಿ, ಕಾಂಗ್ರೆಸ್, ಮಹಿಳೆಯರು ಎಲ್ಲಾ ಪಾರ್ಟಿಯಲ್ಲಿ ಇದ್ದಾರೆ. ಮಹಿಳೆಯರು ಅಡಿಗೆ ಮಾಡ್ತಾರೆ. ಮಹಿಳೆಯರು ಅಡಿಗೆ ಮಾಡಿದ್ರೇನೆ ಗಂಡಸರು ತಿನ್ನೋದು. ಪ್ಲಸ್ ಹೋಟೆಲ್ಗಳಲ್ಲಿ ಎಷ್ಟೊಂದ್ ಜನ ಮನೇಲಿ ಆಗಲ್ಲ ಅಡಿಗೆ ಇದ್ರಲ್ಲ, ಇಲ್ಲ ಬೇರೆ ಕಡೆ ಎಜುಕೇಶನ್ ಮೇಲೆ ಬಂದಿರ್ತಾರೆ, ಜಾಬ್ ಮೇಲೆ ಬಂದಿರ್ತಾರೆ, ಅವ್ರು ಹೋಟೆಲ್ಗೆ ಹೋಗಿ ತಿಂತಾ ಇರ್ತಾರೆ. ಈಗ ನೀವು ಬೆಲೆ ಏರಿಕೆ ಯಾವಾಗ ಮಾಡ್ಬೇಕು, ಪ್ರತಿಯೊಬ್ರು ಸ್ಯಾಲರಿ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಪರ್ ಇಯರ್ ಓನ್ಲಿ ಒನ್ಸ್ ಸ್ಯಾಲರಿ ಇಸ್ ಇನ್ಕ್ರೀಸ್ ಬೈ 10% or something like that. You do a policy like that. ಪ್ರತಿಯೊಂದು ಏನಾದ್ರೂ ಏರಿಕೆ ಮಾಡ್ಬೇಕು ಅಂದ್ರೆ ಯು ಫಾಲೋ ದಟ್ ಒನ್. ಎಕಾನಮಿ ಅನ್ನು ಇನ್ಕ್ರೀಸ್ ಆಗುತ್ತೆ. ಅವಾಗ BPL ಕಾರ್ಡ್ ಹೋಲ್ಡರ್ಸ್ ಅವ್ರಿಗೇನ್ ಹೊಣೆ ಜಾಸ್ತಿ ಬರಲ್ಲ. ಸೊ ಪಾಲಿಸಿ ನೀವು ಮೊನ್ನೆ ತಾನೆ 15 ದಿನಕ್ಕೆ ಮುಂದೆ 50 ರೂಪಾಯಿ ಒಂದೇ ಸತಿ ಬೆಲೆ ಏರಿಕೆ. ಇಸ್ ಇಟ್ ರೈಟ್? ಅದೇ ಪ್ರಶ್ನೆ ಇರೋದು. ಥ್ಯಾಂಕ್ ಯು ಮೇಡಮ್.